ರಾಮಚಂದ್ರನ ಪಾದ ಸೋಕಲು ರಾಮಚಂದ್ರನ ಪಾದ ಸೋಕಲು ರಾಮಚಂದ್ರನ ಪಾದ ಸೋಕಲು
ಏನು ಚರಿತೆಯೋ ವಿಸ್ಮಯ. ವಂದನೆಗಳು ಚಿಂತನ ಹೆಗಡೆ ಅವರೇ. ಬಹಳ ಸುಂದರವಾಗಿ ಅಹಲ್ಯೋದ್ಧಾರ ಪ್ರಸಂಗದ ರಾಮಚಂದ್ರನ ಪಾದಸೋಕಲು ಋಷಿ ಪತ್ನಿಯ ಶಾಪ ವಿಮೋಚನೆಯ ಸನ್ನಿವೇಶದ ಪದ್ಯವನ್ನು ಭಾವಪೂರ್ಣವಾಗಿ ಪ್ರಸ್ತುತಪಡಿಸಿದ್ದೀರಿ. ಮುಂದೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿ ಯಕ್ಷರಂಗದಲ್ಲಿ ನೀವು ಎತ್ತರಕ್ಕೆ ಬೆಳೆಯಲಿ ಎನ್ನುವ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ, ಹಾಗೆ ಚಂಡೆ ಬದ್ದಳೆಯಲ್ಲಿ ಬಹಳ ಅದ್ಭುತ ಜುಗಲ್ಬಂದಿಯಲ್ಲಿ ರಾಕೇಶ್ ಮಲ್ಯರು ಮತ್ತೆ ಶಶಿಕುಮಾರ್ ಆಚಾರ್ಯರ ಕೈಚಾಳಕವನ್ನು ನೋಡಿದ್ದೇವೆ. ತಮಗೂ ಕೂಡ ವಂದನೆಗಳು.